ಕಾಂಗ್ರೆಸ್ ಹಾಗೂ ಬಿಜೆಪಿ ರಾಜಕೀಯ ಕಚ್ಚಾಟದ ಮಧ್ಯೆಯೇ ಉಡುಪಿ ಕಂಬಳದ ಶಂಕುಸ್ಥಾಪನೆ ಮಣಿಪಾಲ ಸಮೀಪದ 80 ಬಡಗಬೆಟ್ಟುವಿನಲ್ಲಿರುವ ಕಂಬಳದ ಕರೆಯಲ್ಲಿ ಶನಿವಾರ ನೆರವೇರಿತು. ಕಾಪು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಉಭಯ ಜಿಲ್ಲೆಯ ಶಾಸಕರ ಉಪಸ್ಥಿತಿಯಲ್ಲಿ ಶಂಕುಸ್ಥಾಪನೆ ಹಾಗೂ ಕಂಬಳದ ಪೋಸ್ಟರ್ ಅನಾವರಣ ಸಮಾರಂಭ ನಡೆಯಿತು. ಶಂಕುಸ್ಥಾಪನೆ ನಡೆಸಲು ಕಾಂಗ್ರೆಸ್ ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದರು. ಮಾರ್ಚ್ 4ರಂದು ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉಪಸ್ಥಿತಿಯಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಎಂದು ಸೊರಕೆ ಅವರು ಆಗ್ರಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಹೇರಿತ್ತು. ಹಲವು ಗೊಂದಲ, ಜಿಲ್ಲಾಡಳಿತದ ಆದೇಶದ ಹೊರತಾಗಿಯೂ ಯಾವುದೇ ಸದ್ದುಗದ್ದಲವಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ನಡೆಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರು, ಜಿಲ್ಲಾಡಳಿತ ಕೊಟ್ಟಿರುವ ಅನುದಾನ ಎಷ್ಟಿದೆ? ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಪೂರ್ವ ಸಭೆಗಳನ್ನು ನಡೆಸಿ ದಿನವನ್ನ ನಿಗದಿಪಡಿಸಿದ್ದಾರೆ. ಉಡುಪಿಯಲ್ಲಿ ಜಿಲ್ಲಾಡಳಿತವನ್ನ ಹೇಳೋರು ಕೇಳೋರು ಯಾರು ಇಲ್ಲವೇ ಎಂದು ಪ್ರಶ್ನಿಸಿದರು. ಅನುದಾನ ಕೊಟ್ಟಿದೆ ಅಂತ ಮೊದಲು ಹೇಳಿ, ನಂತರ ಗುದ್ಲಿ ಪೂಜೆಗೆ ಬನ್ನಿ. ಎಷ್ಟು ಅನುದಾನ ಕೊಟ್ಟಿದ್ದೀರಿ ಕಂಬಳಕ್ಕೆ? ನೀವು 3 ವರ್ಷದಲ್ಲಿ ಕಂಬಳಕ್ಕೆ ತಿರುಗಿ ನೋಡಲಿಲ್ಲ. ಈಗ ಗುರ್ಮೆ ಸುರೇಶ್ ಶೆಟ್ಟರು ಕಂಬಳ ಮಾಡ್ತೀವಿ ಅಂತೇಳಿ ಹೊರಟಾಗ ನಾನು ಅದಕ್ಕೆ ಮತ್ತೊಂದು ಗುದ್ಲಿ ಪೂಜೆಯನ್ನು ಮಾಡ್ತೀನಿ ಅಂತ ಅನ್ನುವಂಥದ್ದು ಯಾವ ರಾಜಕಾರಣ ಇದು? ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಡಳಿತಕ್ಕೆ ಕೇಳ್ತಾನೆ, ಶಾಸಕರು ಬಹಳ ಮುಂಚಿತವಾಗಿ ದಿನ ನಿಗದಿ ಮಾಡಿ, ಏಕಾಏಕಿ ದಿನ ನಿಗದಿ ಮಾಡಿದ್ದಲ್ಲ, ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಕೇಳಿ, ಪೂರ್ವಭಾವಿ ಸಭೆಗಳನ್ನು ಎಲ್ಲ ಕಡೆಗಳಲ್ಲಿ ಮಾಡಿ ದಿನಾಂಕ ಫಿಕ್ಸ್ ಮಾಡಿದ ನಂತರ ನೀ ಖುಷಿ ಬಂದಂಗೆ ಮತ್ತೊಂದು ದಿನಾಂಕವನ್ನು ಮಾಡ್ತೀರಿ ಅಂತಂದ್ರೆ ಉಡುಪಿನಲ್ಲಿ ಹೇಳೋರು ಕೇಳೋರು ಇಲ್ವಾ? ಈ ಜಿಲ್ಲಾಡಳಿತಕ್ಕೆ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅಂತ ಅನ್ಕೊಂಡಿದ್ದಾರೆ ಜಿಲ್ಲಾಡಳಿತ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಕಂಬಳ ಎಂದರೆ ಒಂದು ಉತ್ಸವ ರೀತಿಯಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯುವಂಥದ್ದು. ಕಂಬಳ ಎಂದರೆ ಪರಂಪರೆಯಾಗಿದ್ದು, ಈ ಕಂಬಳದಲ್ಲಿ ಯಾಕೆ ಈ ರೀತಿಯ ರಾಜಕೀಯವೆಂಬುದು ಅರ್ಥವಾಗುತ್ತಿಲ್ಲ ಎಂದರು. ಕಂಬಳ ಅನ್ನೋದು ಅದೊಂದು ಉತ್ಸವದ ರೀತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ. ಇನ್ನು ಯಾಕೆ ಈ ತರ ರಾಜಕೀಯ ಬರೋದು ಗೊತ್ತಾಗ್ತಿಲ್ಲ. ಕಾಪು ಕ್ಷೇತ್ರ ಅಂತಲ್ಲ, ಇದು 2 ಜಿಲ್ಲೆಯಲ್ಲಿ ಕೂಡ ಪ್ರತಿ ಕಡೆ ತುಂಬಾ ರಾಜಕೀಯ ಆಗ್ತದೆ. ಯಾವ್ದು 1 ರೂಪಾಯಿ ಅನುದಾನ ಬರ್ತಾ ಇಲ್ಲ. ಬಹಳ ದುಃಖದಿಂದ ಹೇಳ್ತಿದ್ದೀನಿ. ಬಹುಶಃ ನಾವೆಲ್ಲ ರಾಂಗ್ ಟೈಮಲ್ಲಿ MLA ಆಗಿದೆ ಅಂತ ಅನಿಸ್ತದೆ. ಸರ್ಕಾರ ಇಲ್ಲ ಅಂದಾಗ ಇಷ್ಟು ಹಿಂಸೆ ಆಗಿದೆ ನನಗೆ ಗೊತ್ತಿರಲಿಲ್ಲ. ನಾವು ಒಂದು ಜನಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೆಸರು ಕೊಡ್ಸ್ಕೊಳ್ಬೇಕು ಅಂತೇಳಿ ನಾವು ರಾಜಕೀಯ ಬಂದಿರತಕ್ಕಂಥದ್ದು. ಆದ್ರೆ ಇದು ಎಷ್ಟೊಂದು ಸಹಿಸ್ಕೊಳ್ಳೋಣ. ನಂತರ ಮಾತನಾಡಿದ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಕ್ಷೇತ್ರದ MLAಗಳ ಅಧ್ಯಕ್ಷತೆಯಲ್ಲಿ ಕಂಬಳಗಳು ನಡೆಯುವಂಥದ್ದು ಈ ಹಿಂದೆಯೂ ಇದೇ ರೀತಿಯಾಗಿ ನಡೆದಿರುವುದು. ಅದೇ ರೀತಿ ಅದಕ್ಕೆ ವಿನಾಕಾರಣ ತಡೆಯೊಡ್ಡುವುದು ಸರಿಯಲ್ಲ ಎಂದರು. ಪ್ರಜಾಪ್ರಭುತ್ವದಲ್ಲಿ ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲಿ ಕಂಬಳಗಳು ಇನ್ನಿತರ ಚಟುವಟಿಕೆಗಳು ನಡೆಯುತ್ತೆ. ಮೊದಲು ಸೊರಕೆ ಅವರಿದ್ದಾಗ ಸೊರಕೆ ಅವರ ಅಧ್ಯಕ್ಷತೆಯಲ್ಲಿ ಕೆಲವು ಕಾರ್ಯಕ್ರಮ ನಡೀತಾ ಇತ್ತು. ಈಗ ಗುರ್ಮೆ ಅವರು ಬಂದಿದ್ದಾರೆ, ಗುರ್ಮೆ ಅವರ ಅಧ್ಯಕ್ಷತೆ ನಡೀತಾ ಇತ್ತು. ಲಾಲಾಜಿ ಅವರು ಇರುವಾಗ ಲಾಲಾಜಿ ಅಧ್ಯಕ್ಷತೆ ನಡೀತಾ ಇತ್ತು. ಅದು ಕಂಬಳದ ಕ್ರಮವೂ ಸೇರಿದಂತೆ ಸರ್ಕಾರಿ ಯೋಜನೆಗಳೆಲ್ಲ ಹಾಗೆ. ಆದರೆ ವಿನಾಕಾರಣ ಅವರಿಗೆ ತೊಂದರೆ ಕೊಡ್ತಾ ಇರುವುದು, ಅವ್ರು ಯಾವುದೋ ಅಂಗನವಾಡಿ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ದೂರವಾಣಿ ಮಾಡಿಸಿದ್ದಾರೆ ಅಂತ ಹೇಳುವಂಥದ್ದು, ಇವೆಲ್ಲವೂ ಕೂಡ ಯಾರೂ ಕೂಡ ಗೌರವವನ್ನು ಹೆಚ್ಚಿಸಿಲ್ಲ. ಅತ್ಯಂತ ನೋವಿನ ಸಂಗತಿ ಏನಂತ ಹೇಳಿದ್ರೆ, ಈ ರೈತರ ಒಂದು ಒಳ್ಳೆಯ ಖುಷಿಯ ಮತ್ತು ಇಡೀ ಕರಾವಳಿ ಜಿಲ್ಲೆಯ ಒಂದು ರೀತಿಯಲ್ಲಿ ಸಂಭ್ರಮದ ಈ ಕಂಬಳಕ್ಕೆ ಶಿಲಾನ್ಯಾಸ ಮಾಡುವ ಪ್ರದೇಶದಲ್ಲಿ ಎಲ್ಲ ಪಕ್ಷವರು ಇದ್ದಾರೆ. ಇದರಲ್ಲಿ ಶಿಲಾನ್ಯಾಸ ಮಾಡುವಾಗ ಇದಕ್ಕೆ ನಿಷೇಧಾಜ್ಞೆಯನ್ನು ಹೇರಿರುವಂತದ್ದು ಅತ್ಯಂತ ನೋವಿನ ಸಂಗತಿ. ಈ ವೇಳೆ ಐಕಳ ಬಾಬಾ ದೇವಿಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ, ಕ್ಷೇತ್ರದ ಶಾಸಕರೇ ಕಂಬಳದ ಅಧ್ಯಕ್ಷರಾಗಿರುವುದು ಶಿಷ್ಟಾಚಾರ. ಇಲ್ಲಿಯ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಬೇಕು. ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಇಲಾಖೆಗಳು ಕಂಬಳಕ್ಕೆ ಸಹಕಾರವನ್ನ ನೀಡಬೇಕು. ಆದರೆ ಯಾವುದೇ ರೀತಿಯ ಗೊಂದಲದಲ್ಲಿ ಕಂಬಳ ಸಮಿತಿ ಇಲ್ಲ. ಕಂಬಳ ಸಮಿತಿ ಯಾವುದೇ ರೀತಿಯ ರಾಜಕೀಯದಲ್ಲಿ ಬೆರೆಯುವುದಿಲ್ಲ ಎಂದರು. ಸರ್ಕಾರಿ ಜಾಗದಲ್ಲಿ ಕಂಬಳ ಮಾಡುವಾಗ ಯಾರು ಆ ಕ್ಷೇತ್ರದ ಶಾಸಕರಾಗಿರ್ತಾರೆ ಅವರ ಕಂಬಳದ ಅಧ್ಯಕ್ಷರಾಗಿರುವಂತದ್ದು ಶಿಷ್ಟಾಚಾರ. ಅದರ ಪ್ರಕಾರ ಈ ಒಂದು ಕಂಬಳಕ್ಕೆ ಇಲ್ಲಿಯ ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಇಲ್ಲಿಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಸಮಿತಿಯವರು ಈಗಾಗಲೇ ನೋಂದಣಿ ಮಾಡಿಕೊಂಡು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಅಲ್ಲಿ ನೋಂದಣಿ ಮಾಡಿಕೊಂಡು ಇವರಿಗೆ ನಾವು ಏಪ್ರಿಲ್ 25 ದಿನಾಂಕವನ್ನು ಕೊಟ್ಟಿದ್ದೇವೆ. ನಾವು ಕಂಬಳ ಸಮಿತಿ ಮಾಡುವಂತದ್ದು ಕೇವಲ ಕಂಬಳಕ್ಕೆ ದಿನಾಂಕವನ್ನು ಕೊಡ್ತೇವೆ ಮತ್ತು ನಾವು ರಾಜಕೀಯವನ್ನು ಈ ಕಂಬಳದಲ್ಲಿ ಬೆರೆಸಲು ಎಲ್ಲೂ ಕೂಡ ಅವಕಾಶ ನೀಡುವುದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಮಗೆ ಕಂಬಳದಲ್ಲಿ ಪಕ್ಷಾತೀತವಾಗಿರಬೇಕು, ಧರ್ಮಾತೀತ ಆಗಿರಬೇಕು. ಜಿಲ್ಲಾಡಳಿತದ ಆದೇಶದ ಹೊರತಾಗಿಯೂ ಯಾವುದೇ ಸದ್ದುಗದ್ದಲವಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ಬಿಗಿ ಪೊಲೀಸ್ ಬಂದೋಬಸ್ತು ನಡುವೆ ನಡೆಯಿತು.